ತಳಿಯೇ ದೈತ್ಯರು ರೀತಿನ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರಲ್ಲ, ಏನು ಮಾಡಲಿ? ಏನು ದೇಹ, ಏನು ಸ್ವರ, ಯಾವುದು ಹಾಳಾದರೂ ಧ್ವನಿ ಮೆಟ್ಟಿಗೆ ಒಂದು ಹಾಳಾಗುವುದಕ್ಕಿಲ್ಲ. ಆದಿಮಾಯೇ ನಿರೂಪ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಕಾಪಾಡಮ್ಮ ಕಾಪಾಡು. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದೇಕಿಲ್ಲ ಈ ಪರೇ. ಹೊರೆಯ ಬಾರದೆ ಬಂದ ಕಷ್ಟವಾರಿತು ಕೊಂಬೆ. ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರಿಸುತ್ತಾ ಇದೆಯಾ? ಯಾರಿಂದ ಕಷ್ಟ? ಧೈರ್ಯವಾಗಿ ಹೇಳುವಗನೇ. ಕೇಳಬೇಕಮ್ಮ. ಮಾತಲಾಲಿತೋ ಜಲದೂಳಿರುವರು ಧೂರ್ತರು ನಿರುತ್ತಾಯಿಂದ ನಿರುತ್ತೇಲೆ. ರಕ್ಷಿಸುವುದಕ್ಕೆ ನೀನೇ ಓರ್ವಾಳು ಹೀಗೆಂಬುದಾಗಿ ನಿನ್ನನ್ನೇ ಸ್ತುತಿಗೈದವನು ನಾನು. ತುಂಬಿದ ಜಲರಾಶಿಯ ಮಧ್ಯೆ ಧೂರ್ತರಿರುವರು ನನ್ನನ್ನೇ ಬೆನ್ನಟ್ಟಿಸಿ ಓಡಿಸಿಕೊಂಡು ಬರುತ್ತಾ ಇದ್ದಾರೆ. ಬದುಕುವುದಕ್ಕೆ ಅಸಾಧ್ಯ, ಭೀತಿಗೆ ಒಳಪಟ್ಟಿದ್ದೇನೆ. ಕಾಪಾಡಬೇಕಮ್ಮ, ಕಾಪಾಡಬೇಕು, ಕಾಪಾಡಬೇಕು. ಶೀಘ್ರದು ಅಗಲಿ ಪೋಗುವಿನೋ ಭರದೊಳೆತ್ತರುಗಳು ದೈತ್ಯರ ತರಿದು ಕೊಡುಪನು ಭೀತಿ ಬೀಡಿ ವರದು ದರ್ಶನ ಕೊಡುತ್ತವಗೆ ನೀ ಮರೆಯೊಳೆಹುದ ಮರುಗಬೇಡ ವಿಧಾತ. ಆತ ಈ ಹೊತ್ತಿನಲ್ಲಿ ಯೋಗ ನಿದ್ರೆಯಲ್ಲಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಆತನ್ನು ಬಿಟ್ಟು ದೂರ ಸರಿಯುತ್ತೇನೆ. ಎಚ್ಚರವಾದಂತಹ ದುಷ್ಟರನ್ನು ಆತ ವಧಿಸಿಕೊಡುತ್ತಾನೆ. ಅಲ್ಲಿವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಮಳೆಯಾಗಿರುವ ಮಗನೇ. ಧನ್ಯವಾದ ತಾಯೇ, ಧನ್ಯವಾದ. ಶುಭವಾಗಲಿ ಕಥೆ. ಆದಿಮಾಯಿಯ ಅಭಯವಾಕ್ಯ ಏನಿದ್ದರೂ ಅವಳ ನಿರ್ದೇಶನ, ಅದರಂತೆ ಮುಂದುವರಿಯುತ್ತೇನೆ. ನೋಡೋಣ. ನಳಿನ ಫಲ ತೊರೆದು ನಿದ್ರೆಯ ಕುಳಿತಿರಲು ಗಿರುನಗೆ ಬೀರುತ್ತ ತನ್ನ ಬದನದಲೇ ಮಹಾಮಾತೆಯ ಅನುಗ್ರಹ. ಮಲಗಿದ್ದವನಿಗೆ ಪಕ್ಕನೆ ಎಚ್ಚರವಾಯಿತಲ್ಲ. ಒಂದು ಆಯುಧ
ನಾವೇನು ಯಾರಲ್ಲ ನೀ ಈ ನೀರಿನ ಮೇಲೆ ಕುಳಿತು ನಮ್ಮನ್ನು ನೋಡಿ ಕಿರುನಗೆ ಬೀರುತ್ತಾ ಇದೆ. ಅದು ಕೂಡ ಹೇಗೆ? ನಿನ್ನ ಮಗುವೆ, ಯಾರು ನೀನು? ಯಾಕೆ ಇಳಿದು ಕುಳಿತುಕೊಂಡಿದ್ದೆ? ನಿನ್ನ ಹೆಸರೇನು? ನಿನ್ನ ಊರಾವುದು? ಹೇಳೋ ಹೇಳೋ. ವಿಚಾರ ಹಿರ ಮಧು ಕೈದ ಬರುವೆ ವಿಚಾರ ನೀರಲ್ಲಿ ಏನೋ ಯೋಚನೆ ಮಾಡ್ತಿದ್ದೀಯ? ಎಲೆಯಲ್ಲಿ ಕೂತ್ಕೊಳ್ಳದೆ ಮತ್ತೇನು ಮಾಡೋದು? ನೆಲ ಇಲ್ಲ ಅಲ್ಲ. ಹೌದಾ? ನಮ್ಮನ್ನು ನೋಡಿ ನಗುವುದಲ್ಲ. ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡು. ಹೇಳು. ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ನಾವು ಕಂಡಿದ್ದೇವೆ. ಎಲ್ಲಿ ಹೋದ? ಮೊದಲು ಕಂಡ ಪ್ರಾಣಿಯಲ್ಲಿ ಈತನನ್ನು ತೋರಿಸು, ಆಮೇಲೆ ನಿನ್ನನ್ನು ಏನಂತ ನೋಡ್ತೇವೆ. ಆದ್ರೆ ನಾವು ಯಾರು ಅಂತ ತಿಳ್ಕೊಂಡೆ. ನನ್ನನ್ನು ಪ್ರಶ್ನಿಸುವ ನೀವು ಯಾರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನಾವು ಹೊಸ ಬದುಕ ಇಟ್ಟವರು. ಯಾರ ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಮೊದಲು ನಾನರೆಯುವುದು ಯಾರ ಕಂಡಿರಯ್ಯ ಮೊದಲು ನಾನರೆಯುವುದು ತೋರುವ ಜಲದಧಿಕಾರಿ ಆಗಿರುವೆನು ನಾನು ತೋರುವ ಜಲದ ಅಧಿಕಾರಿ ಆಗಿರುವೆನು ನಾನು ಬೇರೆ ಕಾಣೆ ಎಲ್ಲ ಹೊರತು ವಾರಿದೆಯಲೇ ತೋರುವ ಜಲದ ಅಧಿಕಾರಿ ಆಗಿರುವೆನು ನಾನು ಬೇರೆ ಕಾಣೆ ಎಲ್ಲ ಹೊರತು ವಾರಿದೆಯಲೇ ಮಧು ಕೈಟ ಪರೆ ನೀವು ಬೋರೆ ದೋಷ ಬಾಂಧೆ ದಿಟ ಯಾರು ನೀನು?
ಯಾವುದು ಎಲ್ಲಿದೆ? ನೀನು ಮಧು, ನಾನು ಮಧು. ನೀನು ಮದುವೆ. ಏ, ಮಧು ಅದೇ ಮದುವೆ. ವೇ ಸೇರಿಸ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ಹಾ, ಅವ ನನ್ನ ತಮ್ಮ. ನೀನು ಕೈಠವನೇ. ಕೈಟಬ, ವೀರವಧು ಕೈಟಬರು ನಾವು. ನೀನೊಬ್ಬ ಶಕ್ತಿಗಾರ. ಏಯ್, ಹೌದು, ನೋಡುವಾಗ ಖಂಡಿತವಾಗಿಯೂ ಹೌದು. ನೀನೇನು ಅವನಿಗಿಂತ ಕಡಿಮೆಯವನಲ್ಲ. ಇಬ್ಬರು ಶಕ್ತಿಗಾರರು. ವೀರರೇ. ಹೌದು. ಉರಿ ದೋಷವಾಗಿ ನಿನಗ ಹೌದು. ಯಾಕೋ ನಿಮ್ಮನ್ನು ಕಂಡು, ನಮ್ಮನ್ನು ನೋಡಿ ನಿನಗೆ ದೋಷವಾದ ಯಾಕೆ? ನಿಮ್ಮನ್ನು ನೋಡಿ ನೋಡಿ ಊರಿ ಸಂತಸವನ್ನು ಆಂತೆ ನಾನು. ಹೌದೇ? ಹೌದು. ಆತುವುದು ನಾವು. ಹ, ಯಾಕೆ? ಯಾಕೆ? ನೀನಿಲ್ಲಿ ಒಬ್ಬ ಒಂಟಿಯಾಗಿ ಕುಳಿತು ಬಿಳಿ ಬಿಳಿ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದಿ. ನೀನು ಹೊಸಬ, ನಾವು ಮಧು ಕೈಟಬೇರು. ಹೌದು. ಹೊಸಬ, ಗೊತ್ತಾಯ್ತಲ್ಲ? ನೀವು ಹೊಸಬರಲ್ವಾ? ನೀನು ನನಗೂ ಹೊಸಬನಿ, ಹೊಸಬ, ನಾನು ಹೊಸಬನಿ. ಅಂತೂ ನಮ್ಮೊಳಗೊಂದು ಅನ್ಯೋನ್ಯವಾದಂತಹ ಸಂಬಂಧ. ಸಂಬಂಧ ಹೇಳಿದ್ರೆ ಜಾಗ್ರತೆ. ಸಂಬಂಧ ಬೇಡ ನಮಗೆ. ನಿಮ್ಮನ್ನು ನೋಡಿ ಸಂತೋಷವಾದದ್ದು ಯಾಕೆ ನನಗೆ? ಯಾಕೆ? ನಾನು ಒಬ್ಬನೇ ಇದ್ದೆ, ಜತೆಗಾರರು ಯಾರೂ ಇಲ್ವಲ್ಲ ಅಂತ ಬೇಸರವಾಗಿತ್ತು. ನೀವಾದ್ರೂ ಬಂದ್ರಲ್ಲ. ನೀವಾದ್ರೂ ಬಂದ್ರಲ್ಲ ಅಂದ್ರೆ ಅರ್ಥ ಏನೋ? ಏನದು ಮೋಡಿಯ ಮಾತು? ಜತೆಗಾಗಿ ಮಾತನಾಡೋದು. ಒಂದು ಅರ್ಥ ಏನದು? ಅಲ್ಲ, ಸಂಭಾಷಿಸುವುದಕ್ಕೆ ನಿಮ್ಮಂತವರು ಸಿಕ್ಕಿದ್ರಲ್ಲ. ಸಿಕ್ಕುವುದಿದ್ರೆ ಜತೆಗಾರರಾಗಿ ನಿಮ್ಮಂತವರಿಬ್ಬರು ಸಿಕ್ಕುದಿಲ್ಲ. ನಮ್ಮಂತವರ? ಹೌದು. ಆಗ್ಲಿ, ಜತೆ ಸರಿಯಾಗ್ತದೆ. ಸಿಕ್ಕಿದ್ರೆ ಏನಾದ್ರು ಆಗ್ತದ ನಿನಗೆ? ಖಂಡಿತವಾಗಿಯೂ ಆಗ್ತದೆ. ಏನು? ಹಾಗಾಗಿ ನನ್ನನ್ನು ನೋಡಿದವರೇ ನೀವು ಅಬ್ಬರಿಸ್ತಾ ಇದ್ದೀರಿ. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಬಂಡ. ಬಂಡ ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ ಅಂತ ನಿನ್ನನ್ನು ಹೇಳಿದ್ದು, ಗೊತ್ತಾಯ್ತಲ್ಲ? ಅದನ್ನಲ್ಲ, ಇದು ಪೋರನನ್ನು ಬಂಡ, ನಿನ್ನನ್ನು ಭಂಡ ಅಂತ ಹೇಳಿದ್ದು. ನಾನು ಅವನನ್ನು ತೋರಿಸಬೇಕು. ತೋರಿಸಬೇಕು ಅಂತ ಆದ್ರೆ ನೋಡಿಬೇಕಲ್ಲ. ನಾನು ಅವನನ್ನು ನೋಡಲೇ ಇಲ್ಲ. ನೋಡ್ಲಿಲ್ವ? ಕಾಣ್ತಾ ಇದೆ ನೀರು. ಹೌದು. ಈ ನೀರ ಮಧ್ಯದಲ್ಲಿ ನಾನು ಬಿಟ್ರೆ ನೀವು, ನಿಮ್ಮ ಹೊರತು ಯಾರನ್ನೂ ನಾನು ಕಂಡದ್ದಿಲ್ಲ. ಹೌದು. ನಾನು ಇಲ್ಲಿಯೇ ಇದ್ದೇನೆ. ನಿನ್ಗೆ ಪರಿಚಯ ಇಲ್ವಾ? ಆ ಪ್ರಾಣಿಯ ಪರಿಚಯ ಇಲ್ವೇನೋ? ಪರಿಚಯ ಇಲ್ಲ, ಆದ್ರೆ ನಾನು ಯಾರು ಅಂತ ಬೇಕಾ ಬೇಡುವ? ಕಾಣುತ್ತಿರುವಂತಹ ಜಲರಾಶಿಗೆ ನಾನೇ ಅಧಿಕಾರಿ. ಉಸಿರೆತ್ತಿದ್ರೆ ಜಾಗ್ರತೆ. ನಾನೇ ಅಧಿಕಾರಿ. ಏನೋ ಅಧಿಕಾರಿ? ಏನು ಜಲಕ್ಕೆ ನೀನೊಬ್ಬ ಇದ್ದಿ, ಆದ್ರೆ ನಿನಗಿಂತ ಮೊದಲು ಹುಟ್ಟಿದವರು ನಾವು. ಈ ಜಲದಲ್ಲಿ ಎಷ್ಟೋ ಕಾಲದಿಂದ ಬದುಕುತ್ತಾ ಇದ್ದೇವೆ. ಜಲದಿಗೊಳೆಯ ತಾನೆಂದೆನುತ್ತಲಿ ಹೇಳ್ತಾ ಇದ್ದೇನೆ. ಅಹಂಕಾರದಿಂದ ಮಾತನಾಡುತ್ತಾ ಇದೆಯಲ್ಲ, ಹೆಮ್ಮೆ ಇದು. ನಿನ್ನ ಅಹಂಕಾರ ಬಿಡು. ನಿನ್ನ ಹೆಮ್ಮೆ ನಮ್ಮಲ್ಲಿ ಅಗತ್ಯವಿಲ್ಲ. ನಾವೇ ಅಧಿಕಾರಿಗಳು. ನಿನ್ನ ಮೊಂಡುತನವನ್ನೀಗ ಇಳಿಸ್ತೇವೆ. ಅವ ಎಲ್ಲಿದ್ದಾನೆ ಹೇಳ? ಅವ ಎಲ್ಲಿದ್ದಾನೆ ಅಂತ ಹೇಳ್ಬೇಕಿದ್ರೆ ಅವ ಹೇಗಿದ್ದ ಅಂತ ಹೇಳ್ಬೇಕು. ನೀರಲ್ಲೇ ಕುಳಿತು ಆಚೆ ಈಚೆ ಹೋಗ್ತಾ ಇದ್ದಿ, ನೀನ್ ನೋಡ್ಲೇ ಇರಬೇಕು. ಅವ ಹೇಗಿದ್ದ ಗೊತ್ತಾ? ಆತನಿಗೆ ನಿನ್ನಾಗೆಲ್ಲ 5 ಶಿರಗಳಿತ್ತು. ನನಗೆ 5 ತಲೆ, ನಿನಗೆ ಒಂದೇ ಶಿರ. ಹೌದು, ಒಂದೇ ಶಿರ 4. ಅವರಿಗೆ ಹಾಕಲ್ಲ 5 ಶಿರ. ಆತನನ್ನೊಮ್ಮೆ ತೋರಿಸಿದವುದಾಗಿದೆ.
ನಿನ್ನನ್ನು ಬಿಟ್ಟು ಬಿಡುದು ಅಂತ ಯೋಚನೆ ಮಾಡಬೇಡ. ತೋರಿಸದೇ ಇದ್ರೆ ಇದ್ರೆ ನೀವು ತೋರಿಸದಿದ್ರೆ ಏನು ಮಾಡ್ತೇವೆ ಗೊತ್ತುಂಟ? ಅಲ್ಲಿಗೆ ಹಲ್ಲುತ್ತಾಗ ನಿನ್ನನ್ನು ನುಗ್ಗುತ್ತೇವೆ. ನುಂಗುತ್ತೀರಾ? ನಾನು ಇಳಿವ ಕುಂತಲ್ಲ ಗಂಟಲೊಳಗೆ ನೀವು ನುಂಗುವುದಕ್ಕೆ ಪ್ರಯತ್ನಿಸಬಹುದು. ನೀವು ನುಂಗುವುದಕ್ಕೆಂತಲೇ ಹುಟ್ಟಿಕೊಂಡವರ ಮತ್ತೇನು ಮಾಡುದು? ಹೌದು, ನನ್ನನ್ನು ಜಗಿದು ಜಗಿದು ತಿನ್ನುವುದಕ್ಕೆ ನಮಗೆ ಹೊತ್ತು ಬೇಕಾಗ್ತದೆ. ಹಾ, ನುಂಗಿದ್ರೆ ಬೇಗನೆ ಒಳಗೆ ಹೊಟ್ಟೆ ಒಳಗೆ ಸೇರಬಹುದು. ನೀವು ನುಂಗುವ ಮನಸ್ಸು ಮಾಡಿದ್ರು ನಿಮ್ಮ ಗಂಟಲೊಳಗೆ ಇಳಿಯುವ ತುತ್ತಲ್ಲ. ಹೌದಾ? ನಾನು ವಿಷವಾದೇನು. ಹೌದಾ? ಹೌದು. ಯಾವ ಜೀರ್ಣಿಸಿಕೊಂಡೆ ತಲೆಗಳ 5 ಹಾ. ಅವನಿಗೆ, ಹಾ. ಅವನ ಸಹಿತ ಮೊದಲಿದ್ದವಾಗೆ ಕಲಿಗಳಾದ ನಿಮ್ಮ ಸಹಿತ ಎಲ್ಲರೂ ನನಗೆ ಶರಣು ಬಂದ್ರೆ ಸರಿ, ಇಲ್ಲದಿದ್ರೆ ಇಲ್ಲದಿದ್ರೆ ನಿಮ್ಮ ತಲೆ ಹಾರಿಸೇನೀಗ. ನೀನು ತಲೆ ಹಾಯಿಸ್ತೀಯಾ? ಹೌದೌದು. ಹೇಗೆ ಹಾಯಿಸ್ತೀನಿ ನೋಡ್ತೇವೆ. ನೀವು ಅಧಮರು, ನನ್ನನ್ನು ನುಂಗೋದಕ್ಕೆ ಬರ್ತಾ ಇದ್ದೀರಿ. ಅಧಮರು ಅಧಮರು ಬಹುವಚನದಿಂದ. ಹೌದೌದು. ಸುಮ್ಮನೆ ಬಿಡೋದಿಲ್ಲ. ಹೇಗೆ ಸುಮ್ಮನೆ ಬಿಡೋದಿಲ್ಲ. ಎಲ್ಲ ಮುಂದುವರೆದು ಬಂದ್ರೆ ನಿಮ್ಮ ಕರಳನ್ನು ಹಾರಿಸೇನೆ. ಹಾಗೆ ಒದಿಬೇಡುವ. ಎಲ್ಲ ಅಪ್ಪಚ್ಚಿ ಹಾಕುವಂದ್ರೆ ಮತ್ತೆ ನಮಗೆ ಏನು ಸಿಗ್ಲಿಕ್ಕಿಲ್ಲ. ಯಾಕೆ? ಇಲ್ಲಿ ಬಾ. ಬಿದ್ದಿನ ಪ್ರಾಣಿ ಆ ಬಿದ್ದದ ಮೇಲೆ ಹೇಳುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪುಡಿ 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 ಅಲ್ವಾ? ಇನ್ನು ಇದನ್ನು ನಾವು ತಿನ್ನಬೇಕು. ಹೇಗೆ ತಿನ್ನುವುದು? ಹೇಗೆ? ಒಂದು ಕಾಲು ನೀನು ಹಿಡಿ, ನಾನೊಂದು ಕಾಲು ಹಿಡಿತೇನೆ. ಹಾಗೆ ಬೇಡ ಅಣ್ಣ, ಈಗ ಸಿಗಿದ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿ ಬಾ. ಈಗೆಲ್ಲ ತಿನ್ಲಿಕ್ಕೆ ಕೂಡ್ದು ಹಸಿ ಹಸಿ ತಿಂದ್ರೆ ಏನು ಪ್ರಯೋಜನವಿಲ್ಲ, ರುಚಿ ಆಗುದಿಲ್ಲ. ಹೌದು, ಕೊಳೆಯಬೇಕು. 2 ದಿವಸ ಕಳೆಯಬೇಕು. 2 ದಿವಸ ಕಳೆದ್ರೆ ಸ್ವಲ್ಪ ಪರಿಮಳ ಈ ನೀರಿನಲ್ಲಿ ಇದ್ದು ಅಲ್ಲೇ ಬಾತು ಹೋಗ್ತದೆ. ಬಾತು ಹೋದ ಮೇಲೆ ಪರಿಮಳವು ಬರ್ತದೆ. ಹೌದು. ಪರಿಮಳದ ಜೊತೆಗೆ ಒಂದು ಜೀವಕ್ಕೆ ಒಂದು ಹಲವಾರು ಜೀವಿಗಳು ಹುಟ್ಟಿಕೊಳ್ತಾರೆ. ಹುಳಗಳು ಹುಟ್ಟಿಕೊಳ್ತಾರೆ. ಅದನ್ನು ತಿನ್ನುವುದಕ್ಕೆ ಬಹಳ ರುಚಿ ಅಲ್ವಾ? ಸ್ವಲ್ಪ ದಿನ ಕಳೀಲಿ, ಆಮೇಲೆ ತಿನ್ನೋಣ. ಅಷ್ಟರವರೆಗೆ ವಿಶ್ರಾಂತಿ ಪಡೆಯೋಣ. ಆ ಬಂಡೆಯಲ್ಲಿ ವಿಶ್ರಾಂತಿ ಪಡೆಯೋಣ. ಹೋಗೋಣ. ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ತೀರುತ್ತಿರೆ ನಳಿನನಾಭನು ಸ್ಮರಿಸಿ ಭಕ್ತಿಯೇ ಆದಿಮಾಯೇನು ನನಗೆ ನೀನೇ ಗತಿ. ಮನದೊಳರಿತನು ದುರದುಳಸದಳ ಹನಲಗೊಳಿಸುವೆ ಕಪಟದೊಳಗೆನು ತಲ ಮಧುಕೈಡ ಪರ ಪೊಗಳುತ್ತಲು ಆದಂಗೆ
ವರ್ಷಗಳ ಕಾಲ ಕಾದಾಡಿದೆ ಮಧುಕೈಟಭರೊಂದಿಗೆ. ಆದರೂ ಜಯವು ನನಗೆ ಸಿಗಲಿಲ್ಲ. ನಾನು ಸತ್ತಿದ್ದೇನೆ ಅಂತಲೇ ಭಾವಿಸಿದ್ದಿವರು. ಹೊಳೆಯಲ್ಲಿ ತಿನ್ನೋದಕ್ಕೆ ಬಹಳ ರುಚಿಯಾಗ್ತದೆ ಅಂತ ಆ ಕಡೆಗೆ ಸಾಗಿದ್ದಾರೆ. ಬಹುಶಃ ಕೊನೆ ಕಾಲಕ್ಕೆ ಕೊಳೆತದ್ದನ್ನೇ ತಿಂದು ಸಾಯೋಣ ಅನ್ನೋ ಹಾಗೆ ಇರಬೇಕು ಅವರಿಗೆ. ಏನು ಮಾಡೋಣ, ಯುದ್ಧದ ಮೂಲಕ ಸೋಲಿಸುವುದು ಇವರನ್ನು ಅಸಾಧ್ಯ. ಅಮ್ಮ ಅಮ್ಮ ಕಾಪಾಡು ಅಂತ ಪ್ರಾರ್ಥಿಸಿಕೊಂಡಾಗ ಪರೋಕ್ಷಳಾಗಿಯೇ ನನ್ನನ್ನು ಎಚ್ಚರಿಸಿದ್ದಾಳೆ. ಹಾಗಿದ್ರೆ ಆದಿಮಾಯೆ ಮಹಮ್ಮಾಯೆ ಪ್ರತ್ಯಕ್ಷ ಪ್ರಿಯಳು ಹೌದು, ಪರೋಕ್ಷ ಪ್ರಿಯಳು ಹೌದು ಎನ್ನುವುದು ಸ್ಪಷ್ಟವಾಯಿತು ನಮಗೆ. ಪ್ರತ್ಯಕ್ಷಳಾಗಿಯೂ ಅನುಗ್ರಹಿಸಬಲ್ಲಳು, ಅವ್ಯಕ್ತಳಾಗಿಯೂ ಅನುಗ್ರಹಿಸಬಲ್ಲಳು. ಸಂದೇಶವನ್ನೊಂದನ್ನು ಕೊಟ್ಟಳಲ್ಲ ನನಗೆ. ಯುದ್ಧದಲ್ಲಿ ಇವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಕಾಪಟ್ಯವನ್ನು ಪ್ರಯೋಗಿಸಿಯೇ ಗೆಲ್ಲು ಅಂತ. ಕೈಯ ಹೊಡೆತದಿಂದ ಕೆಲವರನ್ನು ನಿಗ್ರಹಿಸೋದಕ್ಕೆ ಆಗೋದಿಲ್ಲ, ಆದರೆ ಮಾತಿನ ಹೊಡೆತದಿಂದ ಎಂಥವರನ್ನಾದರೂ ಬಗ್ಗಿಸಲಿಕ್ಕಾಗ್ತದೆ. ಹೊಗಳಿ 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 ಎತ್ತರಕ್ಕೆ ಕೊಂಡು ಹೋಗೋಣ, ಆಮೇಲೆ ಕೆಳಕ್ಕೆ ಹಾಕಿಬಿಡೋಣ. ನೋಡೋಣ ನೋಡೋಣ. ಇದು ನೆಟ್ಟಗೆ ಕುಳಿತಿದೆ. ಮೆಚ್ಚಿದೆ ನಿಮ್ಮ ಸಾಗಸಾಗಿ ಮೆಚ್ಚಿದೀನು. ನಿಮ್ಮ ಹೆಚ್ಚಿನ ತೋಳ ವಿಕ್ರಮಾಗಿ ಸಾಗದಾಗಿ ವಿಕ್ರಮಾಗಿ ಸಾಗದಾಗಿ ಎಂತದದು ಹೊಗಳಿಕೆ? ಯಾವುದದು? ಈ ಶಬ್ದಗಳಿಗೆಲ್ಲ ಪ್ರತ್ಯೇಕವಾದಂತಹ ಅರ್ಥ ಎಂಬುದಿಲ್ಲ. ಸಂತೋಷಗೊಂಡಾಗ ಹೊರಡಾರೆ ಅಲ್ಲಿಯವರೆಗೆ ಸರಿಯಾಗಿ ಗೊತ್ತಾಗಿದೆ. ಬಾಪುರೆ ಬಾಪುರೆ ಅವ್ರು ನೋಡುವಾಗಲೇ ಗೊತ್ತಾಗ್ತದೆ. ಬಾಪು ನೀನು. ಮಜರೆ ಮಜರೆ ಅಂದ್ರೆ ಹೊಗಳಿಕೆ. ಆಗ್ಲಿ ಮಜ ಪೂತುರೆ. ಅದೆಂತದ್ದು ಮಜಾ ಪೂತುರೆ ಅಂದ್ರೆ? ಪೂತು ಮಜರೆ. ಪೂತು ಮಜರೆ ಅಂದ್ರೆ ಎಂತದ್ದು? ಹೊಗಳಿಕೆ. ಹೊಗಳಿಕೆ ಅದು ಹೊಗಳಿಕೆ. ಹೊಗಳಿಕೆ ಆಗ್ಲಿ ಹೊಗಳು ಹೊಗಳು. ಅಯ್ಯೋ ನಿಮ್ಮ ಹೆಚ್ಚಿನ ತೋಳ. ಎಂತದು? ತೋಳ ನಿಮ್ಮ ಹೆಚ್ಚಿನ ತೋಳ ಸಾಹಸಕ್ಕೆ, ತೋಳು ಬಲಕ್ಕೆ. ಹೌದು, ನಿಮ್ಮ ಪರಾಕ್ರಮವನ್ನು ಕಣ್ಣಾರೆ ಕಂಡೇ ಅನುಭವಿಸಿದೆ. ಏನು ಹೇಗಾಯ್ತು? ತಲೆ ತಿರುಗಿತಾ? ಆಶ್ಚರ್ಯ. ಆಶ್ಚರ್ಯವಾ? ಹೌದು, ಇಂಥವರು ಇದ್ದಾರಲ್ಲ. ಇನ್ನು ಎಂತೆಂಥದ್ದು ಆಗ್ತದೆ ಗೊತ್ತಾ? ಮುಂದೆ ನೋಡು ಪ್ರಸಂಗ ಮುಂದೆ ಹೋದಾಗ ಎಂತೆಂಥದ್ದೆಲ್ಲ ಬರ್ತದೋ ಹೇಳಲಿಕ್ಕೆ ಆಗುದಿಲ್ಲ. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಬೇಕು. ವ್ಯವಸ್ಥೆಗೆ ಬೇರೆ ಜನ ಇದ್ದಾರೆ. ಇಲ್ಲಿಗೆ ಮುಗೀತಲ್ಲ. ನಿಮ್ಮ ತೋಳ ವಿಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ನಿಮ್ಮ ಪರಾಕ್ರಮವನ್ನು ಕಂಡು ಸಂತೋಷಗೊಂಡಿದ್ದೇನೆ. ಬೇಕಪ್ಪ ಬೇಕು. ಯಾವುದು ಬೇಕು? ಇದ್ದರೆ ನಿಮ್ಮಿಬ್ಬರಂತಹ ಆಳುಗಳು. ಹೌದು, ನೀವು ಬರೇ ಆಳುಗಳಲ್ಲ, ಮತ್ತೆ ಕಟ್ಟಾಳುಗಳು. ಕಟ್ಟಾಳುಗಳು, ಯಾವ ಸಂಶಯವೂ ಇಲ್ಲ. ಹಾಗಾಗಿ ನಾನು ಸಂತೋಷಗೊಂಡದ್ದು. ನಿಮ್ಮಂತಹ ಪರಾಕ್ರಮಿಗಳನ್ನು ಕಾಣುವ ಭಾಗ್ಯ
ನನಗೆ ಒದಗಿವಂತಹ ಪರಾಕ್ರಮ ಪರಾಕ್ರಮಿ ಬೇಡ, ಗೊತ್ತಾಯ್ತಲ್ಲ? ಪರಾಕ್ರಮಿ. ಅಣ್ಣ, ಹೊಗಳ್ತಾ ಇದ್ದಾನೆ. ಹೊಗಳಿ ಹೊಗಳಿ, ಎಷ್ಟು ಬರ್ತದೆ ಅಷ್ಟು ಹೊಗಳಿ. ಅವ ಬಾಯಿಪಾಠ ಮಾಡಿದ್ದೆ ಅದನ್ನು. ಬರೇ ಹೊಗಳಿ ಮುಗಿಸೋದಲ್ಲ, ಹ. ಬರೇ ಹೊಗಳಿ ಮುಗಿಸೋದಲ್ಲ, ಅಂತ ಎತ್ತದು ಕೊಡುವುದಕ್ಕೂ ನಮಗೆ ಗೊತ್ತು. ಕೊಡು. ಹೌದು. ನೀನು ಏನು ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದಂತಹ ನಾನು ನಿಮಗಿಬ್ಬರಿಗೂ ಪಾರಿತೋಷಕವನ್ನು ಕೊಡಬೇಕು, ಪಾರಿತೋಷಕ, ಬಹುಮಾನವನ್ನು ಕೊಡಬೇಕು. ಬಹುಮಾನ? ಹೌದು. ನೀನು ನಮಗೆ ಕೊಡ್ತೇನೆ. ಏ, ಕೇಳಿ. ಏನೋ ಕೊಡಿ. ನೀನೇನೋ ಕೊಡುವುದು? ಏನು ಕೇಳಿದ್ರೆ ಕೊಡಬಲ್ಲೆ. ಇಲ್ವಾ? ಓ, ನಾವು ಯಾರಂತಾದ್ರೂ ಸರಿಯಾಗಿ ಗರ್ವದಲ್ಲಿ ನೀನು ನನದಿ ಸೋತವನು 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 ಮನದಿಗ ಇತ್ತಪೆ ಎನ್ನುವುದು ತರವಲ್ಲ, ಮನದಿರ ಇತ್ತಪೆ ಎನ್ನುವುದು ತರವಲ್ಲ. ನಿನಗೆ ಬೇಕಾದುದ ಅನುಮಾನಿಸದೆ ಕೇಳು, ನಿನಗೆ ಬೇಕಾದುದ ಅನುಮಾನಿಸದೆ ಕೇಳು. ಎನಲೆಂದರಾಗ ಕರುವದ ಏನಂದೆಯೋ? ಬೇಕಾದನ್ನು ಕೇಳಿ ಕೊಡ್ತೇನೆ. ಬೇಕಾದನ್ನು ನಾವು ಕೇಳಬೇಕು. ಹೌದು. ನೀನು ಕೈ ಎತ್ತಿ ಕೊಡ್ತಿ, ಕೊಡಬಲ್ಲ ಸಮರ್ಥನೆ. ಹೌದೇನೋ? ಓ, ನಿನಗೆ ನಾಚಿಕೆ ಆಗುವುದಿಲ್ವೋ? ಯಾಕೆ? ನಾವು ಯಾರು, ನಾವೇನು ಮಾಡಿದ್ದೇವೆ ಅದನ್ನು ತಿಳಿದುಕೊಂಡಿದ್ದೇವೆ. ಅದನ್ನು ಗೊತ್ತುಕೊಳ್ಳಿ. ಇದು ಬಾಯ್ಪಾಠ ಮಾಡಿದ್ದಲ್ಲ. ಪೆಟ್ಟು ತಿಂದವ ನೀನು, ಅಲ್ಲಿ ಬಿದ್ದವ ನೀನು, ಅಲ್ವಾ? ಹೌದು. ಉಸಿರು ಆಡುವುದಕ್ಕೂ ಬಹಳ ಕಷ್ಟವಾಗಿ ಹೋಗಿತ್ತು ನಿನಗೆ. ಪೆಟ್ಟೆಗೆ ಹೌದು. ನಿಮಗೆ ನಾನು, ನಾನು ನಿಮಗೆ, ನಿಮಗೆ ನಾನು, ನಾನು ನಿಮಗೆ, ನಿಮಗೆ ನಾನು, ನಾನು ನಿಮಗೆ ಕೊಟ್ಟದ್ದು ಏನು? ಪೆಟ್ಟು. ಎಷ್ಟು ಸಮಯ ಆಯ್ತು? ನೀನೇನು ಕೊಟ್ಟದ್ದು? ಪೆಟ್ಟು ಕೊಡ್ಲಿಲ್ಲ ನಾನು. ಯಾವಾಗ? ಮತ್ತೆ ಕೊಟ್ಟದ್ದೇನು? ನಾವು ಪೆಟ್ಟು ಕೊಡುವಾಗ ಹಾ. ನೀನು ಬೊಬ್ಬೆ ಹೊಡೆದದ್ದು. ಹೌದು. ಓ, ತಿಂದದ್ದು ನಾನು. ಮತ್ತೆ ನೀನು ಓ, ಹೋ, ಹೋ. ಅಲ್ಲಿ ನೀವು ಕೊಟ್ಟಾಗೆ ಮಾಡಿದ್ದು ಮಾತ್ರ. ಅಷ್ಟೇ. ಕೈ ಎತ್ತುವಾಗ ಪಟಪಟನೆ ಬಿದ್ದ ಹಾಗೆ ಇದೆ. ಹೌದು. ನಾವು ಗೆದ್ದವರು, ನಾವು ಮೇಲೆ, ಗೆದ್ದವರೇ ಮೇಲೆ ಅಲ್ವಾ? ಹಾ. ನೀನು ಕೆಳಗೆ. ನಾನು ಕೆಳಗೆ. ಹೌದು. ಹ್ಮ್. ಹಾಗಾಗಿ ಹ್ಮ್. ನೀನು ಕೊಡುವುದಲ್ಲ, ಮತ್ತೆ ನಿನ್ನ ಮನದಲ್ಲಿರುವಂತಹ ಆ ಗರ್ವವನ್ನು ಬಿಟ್ಟು ದೀನನಾಗಿ ಹ್ಮ್. ನಮ್ಮಲ್ಲಿ ಕೇಳು, ನಾವು ಕೊಡ್ತೇವೆ. ಹಾಗಿದ್ರೆ ದೀನ ನಮಗೆ ನಾನು ಕೊಟ್ಟು ಅಭ್ಯಾಸ, ತಕೊಂಡ ಅಭ್ಯಾಸ ಇದೆ. ನಮ್ಮ ಕೈ ಕೊಟ್ಟ ಕೈ. ನೀನು ತಕ್ಕೊಳ್ಳೋದು ಬಿಟ್ಟಿದ್ದೀಯ ಹಾಗಿದ್ರೆ. ಏ, ಎಂತದು? ಕೊಟ್ಟದ್ದನ್ನು ಇನ್ನು ಲೆಕ್ಕ ಮಾಡಬೇಕು. ಓ, ಹಾಗಿದ್ರೆ ತಕ್ಕೊಳ್ಳೋ ಅಭ್ಯಾಸವೇ ಇಲ್ಲ. ಮಾಡಬೇಕು. ಓ, ಹೋ, ಹೋ. ಅಭ್ಯಾಸ ಎಂತದ್ದು? ಓ, ಹೋ. ದಾರಿಯೇ ಇಲ್ಲ ಇಲ್ಲ. ತಗೊಳ್ಳಿದೆ. ಹೌದು. ಹಾಗಾಗಿ ನಿನ್ನಲ್ಲಿ ಹೇಳು, ಹಾ. ನೀನು ತಕ್ಕೋ, ನಾವು ಕೊಡುವುದೇನೋ ಕೊಟ್ಟ ಕೈ. ಆಯ್ತಲ್ಲ? ಕೊಟ್ಟ ಕಾಯಿ. ಹೌದು. ಎಂತದ್ದು ಕೊಟ್ಟ ಕಾಯಿ? ಕೊಟ್ಟ ಕೈ. ನಿನಗೆ ಅದು ಬಿಟ್ಟು ಬೇರೆ ಯಾವ್ದು ನೆನಪಾಗುವುದು? ಹೌದು. ಕೊಟ್ಟ ಕಾಯಿ. ಹೌದು, ಹೌದು. ಹೇಳ, ಹಾ, ಸರಿ. ನಾವು ಕೊಡ್ತೇವೆ, ಹಾ. ನೀನು ಬೇಡ ತೆಗೆದುಕೋ. ಓ, ಹಾಗಿದ್ರೆ ನೀವು ಬೇಡದು ಅಲ್ಲ? ಏನೋ? ಅಲ್ಲ. ಬೇಡದವ ನೀನು, ಅದೇ ಬೇಡದವರು. ಬೇಡುವವರು ಹಾ. ನೀನು ಬೇಡುವವ, ನಾವು ಕೊಡುವವರು. ನಾನು ಬೇಡದವಲ್ಲ. ಬೇಡುವವ. ಹೌದು. ನೀವು ಕೊಡ್ತೀರಿ ಅಂತಾದ್ರೆ ನಾನು ಬೇಡ್ತೇನೆ. ಖಂಡಿತ ಬೇಡು. ಕೊಡುವ ದಾನಿಗಳು ನೀವು ಹೌದಾದ್ರೆ ಖಂಡಿತ ಹೌದು. ನಾನು ಬೇಡುವೆ. ಬೇಡು. ಆದ್ರೆ ನೀವು ಕೊಡ್ತೀರಿ ಅಂತ ಏನು ಧೈರ್ಯ? ಏನು ನೋಡುವಾಗ ಗೊತ್ತಾಗ, ನಮ್ಮ ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ. ಇಲ್ಲಿ ನೋಡು, ಎಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ. ನಿನ್ನ ಮುಖ ನೋಡಿದ್ರೆ ಒಳಗಿದ ಗೆರಟೆ ಆಗುಂಟು. ನಮ್ಮ ಮುಖ ನೋಡು ಎಂತಾಗ್ತದೆ. ಹೌದು. ನಾವು ಕೊಡುವ ನಿಮ್ಮ ಮುಖ ದೊಡ್ಡದು, ಕುಂಬಳಕಾಯಿಯಾಗಿ ಉಂಟು. ಕುಂಬಳಕಾಯಿ ನಿನ್ನ ಇದಕ್ಕೆ ಏನು? ಹೌದು. ನಾವು ಕೊಡ್ತೇವೆ, ಹಾ. ನಾವು ಕೊಡುವವರೇ ಕೇಳಬೇಕು. ಆದ್ರೆ ಏನು ಧೈರ್ಯ ಅಂತ? ಧೈರ್ಯ ಈಗ ಅಂದ್ರೆ ಕೊಡ್ತೇನೆ ಅಂತ ಹೇಳ್ತೀರಿ, ಆಮೇಲೆ ಕೊಡದೇ ಇದ್ರೆ ಧೈರ್ಯಕ್ಕೆ ಏನಾಗಬೇಕು? ನಮ್ಮೊಳಗೆ ಧೈರ್ಯ ಉಂಟು. ಧೈರ್ಯಕ್ಕೆ ಏನಾಗಬೇಕು ನಿನಗೆ? ವಿಶ್ವಾಸ ಬರಬೇಕು ಅಂತ ಆದ್ರೆ ನೀವಿಬ್ರು ಕರ ತಟ್ಟಬೇಕು. ಕರ ತಟ್ಟಬೇಕು. ಕರ ತಟ್ಟಿದ್ರೆ ಧೈರ್ಯ ಬರ್ತದೆ, ವಿಶ್ವಾಸ ಬರ್ತದೆ. ವಿಶ್ವಾಸ ಬರ್ತದೆ. ಏನು ಸಾಕ? ನೀವು ಚಪ್ಪಾಳೆ ತಟ್ಟಿದ್ದಲ್ವ, ಪ್ರತಿಧ್ವನಿಯು ಬರ್ತದೆ ನೋಡಿ. ಹೌದು, ಅವರಿಗೂ ಸಂತೋಷವಾಗಿ ಇದೆ. ಹೌದೌದು. ಇದಕ್ಕೆ ಭಾಷೆ ಅಂತ ಹೇಳುದಿಲ್ಲ, ಮತ್ತೆ ಅವರವರ ಕರ ತಟ್ಟಿದ್ರೆ ಅದು ಚಪ್ಪಾಳೆ ಆಗುದು. ನೀನು ಕರ
ಅದಕ್ಕೆ ಹೇಳಿದ್ದು. ನೀನು ಹೇಳಿದ ಕರ ಕಟ್ಟುವುದಕ್ಕೆ ನಮಗೆ ಸಮಯ ಇಲ್ಲ. ನಮ್ಮ ಕೈಗಳನ್ನೇ ಅದು ಭಾಷೆ ಆಗೋದಿಲ್ಲ, ಅದು ಚಪ್ಪಾಳೆ ಆಗೋದು. ಹೌದಾ? ಹೌದು. ನನಗೆ ವಿಶ್ವಾಸ ಬರಬೇಕು ಅಂತಾದ್ರೆ ನೀವಿಬ್ಬರು ನನ್ನ ಕರ ತಟ್ಟಿ ಕೊಡ್ತೇವೆ ಅಂತ ಭಾಷೆ. ಓಹ್, ನಿನ್ನ ಕರ ತಟ್ಟಿ ನಾವು ಭಾಷೆ ಕೊಡ್ಬೇಕಾ? ಆಗಲಿ, ನೀನು ಕೇಳಿದಂತೆ ನಿಮಗೆಲ್ಲ ಹೇಳಿಕೊಟ್ಟೆ ಆಗ್ಬೇಕು. ನಾವು ಕೊಡುವುದು ಸತ್ಯ. ನೀನು ಯಾವುದನ್ನು ಕೇಳ್ತೀಯೋ ಅದನ್ನು ಖಂಡಿತವಾಗಿಯೂ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊತ್ತಿನ ಮೂರ್ಖರನಾಗಿ. ಭಾಷೆ ಕೊಟ್ಟು ಸಿಕ್ಕಿ ಬಿದ್ರಿ. ಭಾಷೆ ಕೊಟ್ಟು ಸಿಕ್ಕುವುದು ಹೇಗೋ? ನನ್ನ ಕೈಯೊಳಗೆ ಸಿಕ್ಕಿದ್ರಿ. ಹೇಗೋ ಅದು? ಸಿಕ್ಕಿ ಬಿದ್ರಿ ನೀವು. ನನ್ನನ್ನು ವಂಚಿಸಬಹುದು ಅಂತ ಪ್ರಯತ್ನಿಸಿದ್ದೀರಿ. ನೀನು ವಂಚಕನೇ. ಕೆಡ್ಡರು, ಮೂರ್ಖರು, ಅಧಮರು, ಅವಿವೇಕಿಗಳು. ಏನ್ ಮಾತಾಡ್ತೀಯ? ಹೆಡ್ಡರು ಅಂದ್ರೆ ಎಂತದ್ದು? ದೊಡ್ಡವರು ಅಂತ. ಮೂರ್ಖರು ಅಂದ್ರೆ ಶ್ರೇಷ್ಠರು ಅಂತ. ಹೌದಾ? ಎರಡು ಕರು ಇಲ್ವಾ? ಮೂರು ಕರು. ಹೌದು. ನಮ್ಮಿಬ್ಬರನ್ನು ದೊಡ್ಡದು ಮಾಡಿ ಆಮೇಲೆ ಎಂತದ್ದು? ಸಿಕ್ಕಿ ಬಿದ್ರಿ ನೀವು. ಏನು? ನಿಮ್ಮ ರೋಗಕ್ಕೆ ತಕ್ಕ ಮದ್ದನ್ನು ಅರಿಯುತ್ತೇನೆ ಈಗ. ರೋಗ? ಹೌದು. ಯಾರಿಗೆ? ನಿಮಗೆ. ರೋಗ ಇಲ್ಲದರಿಂದ ಇನ್ನನ್ನು ತಿನ್ನುವುದಕ್ಕೆ ಬಂದು. ನೀನು ಕೊಡುವವಲ್ಲ, ನಾವೇ ಕೊಡುವವರು ಅಂತ ಹೇಳುವ ರೋಗ ನಿಮಗೆ. ನಾವು ದೊಡ್ಡವರು. ನಾವು ದೊಡ್ಡವರು, ನಾವು ಕೊಡ್ತೇವೆ. ಅದಕ್ಕೆ ತಕ್ಕ ಮದ್ದನ್ನು ಅರಿಯುತ್ತೇನೆ ಅಂತ ಹೇಳಿದ್ ನಾನು. ಅದಕ್ಕೆ ಬದ್ದರಿ. ಹೌದು. ಯಾನೋ ಏನಾದು ಭಾಷೆ ಕೊಟ್ಟಿದ್ದೀರಿ, ಹೇಳಿದ್ದನ್ನು ಕೊಡ್ತೀರಿ. ನಿಮಗೆ ತಲೆ ಉಂಟಾ? ನಿಮಗೆ ಮತ್ತೆ ತಲೆ ಇಲ್ಲದೆ ಇದು ತಲೆ ಅಲ್ವಾ? ಇದು ತಲೆ, ಇದು ತಲೆ ನೋಡು. ಅದು ತಲೆಯಾ? ತಲೆ. ನಿಮ್ಮ ತಲೆಗಳನ್ನ ಕೊಡಿ ನನಗೆ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿರ ಎನ್ನುತ್ತಾನೆ. ಸಾನುರಾಗದೊಳಿವೆ ಮನದಿರ ಎನ್ನುತ್ತ ತಾತಮ್ಮೊಳೆಂದಂತ ಮಾತಾ ಕೇಳಿದ ಮೋಸದಿಂದ ನಮ್ಮನ್ನು ವಂಚಿಸಿದನಲ್ಲ. ಕಿರುನಗೆ ಬೀರಿ ಬೀರಿ ನಮ್ಮನ್ನು ಅದರ ಮೋಹಕ್ಕೆ ಗುರಿಪಡಿಸಿ ಬಿಟ್ಟನಲ್ಲ. ನಾವು ಕೊಡ್ತೇವೆ ಅಂದಾಗ ಕೇಳಿದ್ದೇನು? ನಮ್ಮ ತಲೆಗಳನ್ನೇ ಕೇಳಿದನಲ್ಲ. ಅವರ ತಲೆಯನ್ನೇ ಕೇಳಿಬಿಟ್ಟನಲ್ಲ. ತಮ್ಮ, ಏನನ್ನ? ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ ತಮ್ಮ, ಸಾಯುವುದಕ್ಕೆ ಮನಸ್ಸಿಲ್ಲ. ನನಗೂ ಆಗಣ್ಣ, ಈಗ ಬೇಡ. ಭಾಷೆ ಕೊಟ್ಟಾಗಿದೆ, ನಾವು ಮಾತಿನಂತೆ ನಡೆಯಲೇಬೇಕು. ಹಾಗಾಗಿ ಒಂದು ಕೆಲಸ ಮಾಡೋಣ. ಏನನ್ನ? ನೀನು ನನಗಿಂತ ಸಣ್ಣವಲ್ವಾ? ಹೌದು. ಇನ್ನೂ ಪ್ರಪಂಚದ ಬೆಳಕನ್ನು ನೋಡ್ಬೇಕಷ್ಟೇ. ನಮ್ಮ ಏನನ್ನ? ನೀನೇ ಅವನಿಗೆ ತಲೆ ಕೊಡು. ನೀನು ಮೊದಲು ಸಾಯ ಆಗದ ಅಣ್ಣ. ಏನು? ಈ ಪ್ರಪಂಚದ ಬೆಳಕನ್ನು ಮೊದಲು ಕಂಡವ ನೀನು. ಹೌದು. ಬೇಕಾದನ್ನೆಲ್ಲ ಮಾಡಿದ್ದಿ. ಅಣ್ಣ ಏನು? ಅಣ್ಣ, ನೀನೇ ಬೇಗ ಹೋಗುದು ಒಳ್ಳೆದಲ್ಲ. ತಮ್ಮ, ಏನು? ನೀನು ಹೋಗುವುದಿಲ್ಲ, ನಾನು ಹೋಗಬಾರ್ದು. ನಾವು ಬದುಕಬೇಕು, ಬದುಕಬೇಕು, ಬದುಕಬೇಕು. ಇಬ್ಬರು ಭಾಷೆಯನ್ನು ಕಟ್ಟಿದ್ದೇವೆ, ಇಬ್ಬರ ತಲೆಯನ್ನು ಒಟ್ಟಾಗಿ ಕೇಳಿದ್ದೇವೆ. ಹಾಗಾದ್ರೆ ನಮ್ಮ ತಲೆ ಉಳಿಯಬೇಕಾದ್ರೆ ಉಪಾಯ ಇದೆ. ತಮ್ಮ, ಸುತ್ತ ನೋಡಿದ್ಯಾ?
ನಾವು ಹುಟ್ಟುವಾಗಲೇ ನೀರಿಗೆ ಬಳುಕಂತ ಬಿದ್ದವರು ಅಲ್ವಾ? ನೀರಲ್ಲೇ ಹುಟ್ಟಿದವ. ನೆಟ್ಟಗೆ ನಿಂತಾಗ ನಮ್ಮ ಮೊಣಕಾಲ ಪರ್ಯಂತ ನೀರು. ಹೌದು. ಎತ್ತ ನೋಡಿದರು ಅತ್ತ ನೀರು, ಬರೀ ನೀರು ಮಾತ್ರ. ಹೌದು. ಬೇರೇನು ಕಾಣುವುದಿಲ್ಲ. ಏನು ಕಾಣುದಿಲ್ಲ. ನೆಲ ಎಂಬುದು ಕಾಣ್ತದೇನೋ? ನೆಲವಿಲ್ಲ, ಕಲ್ಲಿಲ್ಲ, ಏನೂ ಇಲ್ಲ. ಅರೇ ನೀರು. ಹಾಗಾದ್ರೆ ನೀರೇ ನೀರು. ಹೌದು. ಈಗ ಒಂದು ಉಪಾಯ ಹೊಳೆಯುತ್ತಾ ಇದೆ. ಈ ನೀರ ಮಧ್ಯೆ ನಾವು ಸಾಯುವುದಕ್ಕೆ ಸಾಧ್ಯವಿಲ್ಲ. ನಿಮಗೊಂದು ವಿಷಯ ಹೇಳ್ತೇನೆ. ನಮ್ಮ ಮೈ ಮೇಲೆ ಒಂದು ಬಿಂದು ನೀರು ತಾಗದ ರೀತಿಯಲ್ಲಿ ಇವ ತಲೆ ಕಡಿ ನೋಡೋಣ ಹೇಗೆ ಕೊಡಿತಾನೆ, ಹೇಗೆ ನಾವು ಸಾಯ್ತೇವೆ. ಕೊಡಿ 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 ಎಂತದೋ ಕೊಡಿ ಕೊಡಿ. ತಲೆಗಳನ್ನು ಕೊಡಿ. ನೀನು ಜಾಣ, ನೀನು ಶಾಣ. ನೀನು ಬಹಳಷ್ಟು ಮಾತು ಕೊಟ್ಟಿದ್ದೇವೆ, ಸಿಕ್ಕಿ ಬಿದ್ದದ್ದು ನೀನು. ಹೌದು. ನಾನು ಹಾ, ತಲೆಗಳನ್ನು ಕೊಡಬೇಕಲ್ಲ ನೀವು? ತಲೆಗಳನ್ನು ಕೊಡ್ತೇವೆ. ಕೊಡುವ ತೊಂದ್ರೆ ಇಲ್ಲ. ನಾವು ಕೇಳಿದ ಹಾಗೆ ನಡೆದುಕೊಳ್ಬೇಕು ನೀನು. ಹೌದು. ಖಂಡಿತವಾಗಿ ನಮ್ಮ ಮಾತನ್ನು ಉಳಿಸ್ಬೇಕು. ನೀವು ಹೇಳಿದಂತೆ ನಡೆದುಕೊಂಡು ಹಾ. ತಲೆಯನ್ನು ಕೊಡಬೇಕು. ಹೌದಾ? ನೋಡಿಲ್ಲಿ, ಎತ್ತ ನೋಡಿದರತ್ತ ಜಲವೇ ಕಾಣುತ್ತಾ ಇದೆ. ಹೌದು. ಈ ಜಲದ ನೀರು ಒಂದು ಬಿಂದು ನಮ್ಮ ಮೈಗೆ ಸೋಕದ ರೀತಿ ಸಾಯುವ ಕಾಲಕ್ಕೆ ನೀರು ಸಿಗಬಹುದು. ಕಡಿ. ಹಾ. ಸಾಯುವ ಕಾಲಕ್ಕೆ ನೀರಿಲ್ಲದೆ ಸಾಯುವ ಕಾಲ. ಆ ರೀತಿ. ಹೌದು. ಆ ಯೋಗವೇ ನಿಮಗಾದ್ರೆ ಆಮೇಲೆ ನೀನೇ ನೀರು ಬಿಡು. ಅಣ್ಣ ಹೋದರೂ ನನ್ನ ಮಕ್ಕಳು ಹರಿಯರನ್ನಯನೆಲ್ಲ ಮರುಳರೆಂದನು ತಲ್ಲಿ ಕರುಣಿಸಿ ಜ್ಞಾನ ದೃಷ್ಟಿಯನು ಕರುಣಿಸಿ ಜ್ಞಾನ ದೃಷ್ಟಿಯನು ಹರಿಯನ ಮರಳಿ ವಿಶ್ವರೂಪದಲ್ಲಿ ಇಚ್ಛಿಸುತ್ತ ನೆರೆನುತಿಸಿದರ ಹರಿಯನು. ಇಷ್ಟಾದ್ರೂ ನನ್ನ ಮಕ್ಕಳು ತಾನೆ. ತೆಗಿ ತೆಗಿ. ಸಾಯುವಾಗ ಅಜ್ಞಾನಿಗಳಾಗಿಯೇ ಸತ್ರೆ ನನಗೇ ಕೊರತೆ ಇದು. ಸುಜ್ಞಾನಿಗಳಾಗಬೇಕು ಇವರು. ನನ್ನ ನೆಲೆ ಏನು ಎಂಬುದು ಇವರಿಗೆ ಅರ್ಥವಾಗಬೇಕು. ಅರ್ಥವಾಗಬೇಕು ಅಂತಾದರೆ ನಾನು ಅವರಿಗೆ ಜ್ಞಾನವನ್ನು ಕರುಣಿಸಬೇಕು. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಇದೋ ವಿಶ್ವಾಸ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಕಾರಣ ಘೋರ ದುರಿತ ಸಂಹಾರಣ ದೀನು ದಾರಿ ರಮ ರಮಣ ನಾರಾಯಣ ತೀರಾಡುವ ಜಯನ ಜಯ 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 ಕ್ಷೀರಾಬ್ಧಿಶಯನನೇ. ಹಾ. ಚತುರ್ಭುಜಗಳಲ್ಲಿ ಕಂಗೊಳಿಸ್ತಾ ಇತ್ತು. ಹೌದು. ಓ ರಮಾರಮಣನೆ, ಶೇಷಶಾಯಿ, ಭಕ್ತವತ್ಸಲನೇ, ಕರುಣಾನಿಧಿಯೇ, ನೀನಾರೆಂಬುದನ್ನು ಅರಿಯದೆ ಅಹಂಕಾರದ ಮಾತುಗಳಿಂದ ನಿನ್ನನ್ನು ಕೆಣಕಿದೆವು. ಅದನ್ನು ತನದಿಂದ ಮುಂದುವರಿದೆವು. ಈಗ ಸುಜ್ಞಾನ ಮೂಡುತ್ತಾ ಇದೆ. ನಮ್ಮನ್ನು ಕ್ಷಮಿಸಬೇಕು, ನಮ್ಮನ್ನು ರಕ್ಷಿಸಬೇಕು. ಹರಿಯನಿಲ್ಲಯ ದಿವ್ಯ ಚರಣ ವೀಕ್ಷಿಸಿದ ಮೇಲೆ ಓ ಹರಿಯೇ, ಇರುವುದೇ ಬಯಲಾತೆ ನಮಗೆ ಸ್ಥಿರವಾಗಿ ಕೀರ್ತಿಯು ಮೆರೆಯುವುದು ತೆರದಲ್ಲಿ ಒರೆಯಬೇಕೆಲ್ಲರೂ ದಯದಿಯೇ ಹರಿಗೆ ನಾರಾಯಣ ಹಾ. ದೇವ್ರೇ, ಕೈಟಬಾ. ನಾವೇನಂತ ಗೊತ್ತಾಯ್ತು. ಅಜ್ಞಾನವೇ ಕಳೆದಿದ್ದಂತ ನಮ್ಮಲ್ಲಿ ಸುಜ್ಞಾನದ ಬೆಳಕನ್ನು ತೋರಿಸಿದೆ ಸ್ವಾಮಿ. ನೀನ್ ಯಾರೆಂಬುದು ಗೊತ್ತಾಯಿತು. ನಮ್ಮ ಜನ್ಮಕ್ಕೆ ಕಾರಣಕರ್ತನು ನೀನೆಂಬುದನ್ನು ತಿಳಿದುಕೊಂಡ ಮೇಲೆ ಇನ್ನು ನಮಗೆ ಬದುಕುಳಿದಕ್ಕೆ ಆಸೆ ಉಂಟ ಸ್ವಾಮಿ? ಇಲ್ವೇ? ಇಲ್ಲವೇ ಇಲ್ಲ. ಆದ್ರೆ ಸಾಯುವ ಕಾಲಕ್ಕೆ ನಮ್ಮ ಆಸೆಯನ್ನು ನೀನು ಈಡೇರಿಸಿಕೊಡಿ. ಓ ಭಗವಂತ, ಸ್ವಾಮಿ, ಈ ನಿನ್ನ ಪಾದದ ದರ್ಶನ ಆದ ಮೇಲೆ ಹಾ. ನಾವು ಪುನೀತರಾಗಿದ್ದೇವೆ.
ಇನ್ನು ನಮಗೆ ಬಯಲಾಸೆ ಉಂಟು ಖಂಡಿತವಾಗಿಯೂ ಇಲ್ಲ. ಇದಕ್ಕಿಂತ ದೊಡ್ಡದ್ದು ಏನಿದೆ ದೇವರು? ನಿಮಗೆ ಬಯಲಾಸೆಯೂ ಇಲ್ಲ, ಬಯಲಾಟದ ಬಯಕೆಯೂ ಇಲ್ಲ. ಬಯಕೆ, ಇಂಥದ್ದೊಂದು ಬಯಕೆ ಇವತ್ತು ನೆರವೇರುತ್ತದೆ ದೇವರೇ. ಭಗವಂತ, ಇನ್ನು ಮುಂದೆ ನಮ್ಮ ಹೆಸರು ಈ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯಬೇಕು. ನೀವು ಅನುಗ್ರಹಿಸಬೇಕು. ಜಯ 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 ಜಯ. ಮಧುಕೈಟ ಬರೇ, ನೀವೆಷ್ಟೇ ಬಡಿದ್ರೂ ಕೂಡ ನಾನು ಸಿಟ್ಟಾಗ್ಲಿಲ್ಲ, ವೈರವನ್ನು ತಾಳಲಿಲ್ಲ. ವೈರ ತೋರದು ನಿಮ್ಮೊಳಗೆ, ಯಾಕಂದ್ರೆ ನೀವು ನನ್ನ ಮಕ್ಕಳೇ ಇದ್ದೀರಿ. ಸುಜ್ಞಾನವನ್ನು ಕರುಣಿಸಿದಾಗ ನಿಮಗೂ ಅದು ಅರ್ಥವಾಗುವುದು. ಹೆಸರು ಶಾಶ್ವತವಾಗಿ ಉಳಿಬೇಕು. ಎರಡು ಬಯಕೆಗಳು, ಎರಡನ್ನೂ ಈಡೇರಿಸ್ತೇನೆ. ನನ್ನ ಜಂಗಿಯನ್ನು ವಿಸ್ತಾರಗೊಳಿಸಿದ್ದೇನೆ. ನನ್ನ ಜಂಗಿಯನ್ನು ಸೇರಿಕೊಳ್ಳಿರಿ. ನಿಮ್ಮ ತಲೆಗಳನ್ನು ಕಡಿದು ನಿಮ್ಮ ಮೇಧಸ್ಸನ್ನು ಜಲದಿಯಲ್ಲಿ ಹರಡಿ, ಅಂದ್ರೆ ಮಧುಕೈಟವರ ಮೇಧಸ್ಸನ್ನು ಜಲದಿಯಲ್ಲಿ ಹರಡಿ ಉಂಟಾದ ಕಾರಣ ಅದಕ್ಕೆ ಮೇದಿನಿ ಅಂತ ಹೆಸರಿಡ್ತೇನೆ. ಹೌದು ದೇವರೇ, ಹೌದು. ನಿಮ್ಮ ಇಬ್ಬರನ್ನು ನಾನು ನಿಗ್ರಹಿಸಿದ ಪ್ರತೀಕವಾಗಿ ನಿಮ್ಮ ತೊಡೆಯನ್ನು ಚಾಚುತ್ತೇನೆ. ಹೌದು. ಆದ್ರೆ ಒಂದು ಮಧುವೈರಿ ಅನ್ನೋ ಹೆಸರು ಬೇಕು ನಮಗೆ. ಹೌದೇ? ಹೌದು. ಅದು ಖಂಡಿತ ನಿಮಗೆ ಬರ್ತದೆ. ಕೈಟಬಾರಿ ಅನ್ನೋ ಹೆಸರು ಬರ್ತದೆ ನನಗೆ. ಆಗ ನಿಮ್ಮ ಹೆಸರು ಶಾಶ್ವತವಾಗಿ ಬರ್ತದೆ. ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಸೇರಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.